ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೌಡ್ರ ಸೊಸೆ ಏನ್ ಮಾಡ್ತಾ ಇರೋದು ಅಂದ್ರೆ ಮುದ್ದೆ ಮಾಡ್ತಾ ಇರೋದು. ತುಪ್ಪ ಹಾಕಿದೀನಿ, ಯಮಿ ಯಮಿ ಆಗುತ್ತೆ. ಲಾಸ್ಟ್ ಟೈಮ್ ನಾನು ತುಪ್ಪ ಹಾಕಿನೇ ಮುದ್ದೆ ಮಾಡಿದೆ, ತುಂಬಾನೇ ಸಾಫ್ಟ್ ಆಗಿತ್ತು. ನನ್ನ ಅತ್ತೆ ಮಾಮಿಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ನಿಮ್ ಗೌಡ್ತಿ ಮಾಡಿರುವಂತ ಮುದ್ದೆ ನಿಮ್ ಪ್ರೀತಿಯ ಮಗನ್ಗೆ ಕೊಡ್ತೀನಿ. ಇದು ಅವ್ರಿಗೊಂದು ನನಗೊಂದು. ಅಂಡ್ ಯಾಕೆ ನಾನು ಗ್ಲೌಸ್ ಹಾಕಿದೀನಿ, ಏನಪ್ಪಾ ಇದು ಮಾಡರ್ನ್ ಮುದ್ದೆ ಅಂತ ಯೋಚನೆ ಮಾಡ್ಬಿಡಿ. ಕೈಗೆ ಏಟಾಗಿದೆ, ಸೊ ಅಲ್ಲಿ ಬ್ಲೀಡಿಂಗ್ ಇದೆ. ಸೊ ಹಾಗಾಗಿ ಅದಕ್ಕೆಲ್ಲ ಕವರ್ ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟು ಇವಾಗ ಪ್ಲಾಸ್ಟರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಈ ರೆಸಿಪಿನ ಯಾರು ರೇಖಾಡುಗೆ ಮತ್ತೆ ಹೆಬ್ಬಾರ್ಸ್ ಕಿಚನ್ ಅಲ್ಲಿ ನೋಡಿರೋದು. ತುಪ್ಪ ಹಾಕ್ಬಿಟ್ಟು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಅಂತ. ಹಾಗೆ ಮಟನ್ ಸಾಂಬಾರ್ ಯಾರು ರೆಸಿಪಿ ಮಾಡಿದೆ ಗೊತ್ತಾ? ಊಟ ಮಾಡ್ಬೇಕಾದ್ರೆ ಹೇಳ್ತೀನಿ. ಮುದ್ದೆ ಜೊತೆ ಮಟನ್ ಸಾಂಬಾರ್ ಇವತ್ತು. ಗೋಲ್ ಗೋಲ್ ದೊಡ್ಡ ಮುದ್ದೆ ನಮ್ ಗೌಡ್ರಿಗೆ. ಹೆಂಗೆ ರಾಗಿ ಬಾಲ್ಸ್. ಅಯ್ಯೋ ಹ್ಯಾಪಿ ದೀಪು. ಯಾ ಸೂಪರ್. ಏನ್ ಮಾಡಿದ್ರು ಸೂಪರ್. ಸರಿ, ಆಲ್ರೈಟ್. ಊಟ ಆಗ್ಬೇಕಾದ್ರೆ ಭೇಟಿ ಆಗ್ತೇನೆ. ತಡಾ, ಮುದ್ದೆ, ಮಟನ್ ಸಾರು, ಮೊಟ್ಟೆ, ಕುಕುಂಬರ್. ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಕ್ಕೆ. ಥ್ಯಾಂಕ್ಸ್. ಸೂಪರ್. ನಮ್ಮಿಬ್ರಿಗೆ ಮುದ್ದೆ ತಿನ್ಬೇಕು ಅಂದ್ರೆ ಸಾಂಬಾರ್ ಗಟ್ಟಿಯಾಗಿದ್ರೆ ಇಷ್ಟ. ಸೊ ಇದು ನಿನ್ನೆ ಮಾಡಿರೋ ಮಟನ್ ಸಾಂಬಾರ್. ಆ್ಯಂಡ್ ಪ್ರಿಯಾ ಮಧ್ಯಮ ಕುಟುಂಬ ಇದ್ದಾರಲ್ಲ, ಅವ್ರ ರೆಸಿಪಿ ಈಸಿ ರೆಸಿಪಿ. ಇದು 2ನೇ ಸತಿ ಮಾಡ್ತಾ ಇರೋದು ನಾನು ಅವ್ರ ರೆಸಿಪಿ. ಯಮ್ಮಿ ಆಗಿರುತ್ತೆ. ಗೊತ್ತಲ್ವಾ ನಿಮಗೆ? ಸೂಪರ್, ಸಖತ್ತಾಗಿದೆ. ಥ್ಯಾಂಕ್ಸ್ ಪ್ರಿಯಾ ಅವರೇ, ಸೂಪರ್ ರೆಸಿಪಿ ಇದು. ಯಮ್ಮಿ. ಕೆಲವ್ರಿಗೆ ತೆಳ್ಳಗೆ ಸಾಂಬಾರ್ ಇಷ್ಟ ಆದರೆ ನಮ್ಮಿಬ್ರಿಗೆ ಗಟ್ಟಿ ಸಾಂಬಾರ್ ಇಷ್ಟ. ನಾನು ನಿಜ ಹೇಳ್ಬೇಕಾದ್ರೆ ನಾನು ಮುದ್ದೆ, ಮಟನ್ ಸಾಂಬಾರ್ ಮತ್ತೆ ಚಿಕನ್ ಸಾಂಬಾರಲ್ಲಿ ಸ್ವಲ್ಪ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದು ಬಿಟ್ರೆ ಮಾಮೂಲಿ ಸಾಂಬಾರಲ್ಲಿ ಇಷ್ಟ ಆಗಲ್ಲ. ನಿಮಗೆ? ನನಗೆ ಪ್ರಾಕ್ಟೀಸ್ ಇದೆಯಲ್ಲ ಮುಂಚೆ ಚಿಕ್ಕ ಹುಡುಗರಿಂದ. ನನಗೆ ಎಲ್ಲ ಸಾರು ಓಕೆ, ಬಟ್ ಮಟನ್ ಸಾಂಬಾರ್ ಬೆಸ್ಟ್. ಆಬ್ವಿಯಸ್ಲಿ ತುಂಬಾ ತೆಳ್ಳಗಿದ್ರೆ ಅಷ್ಟು ಇಷ್ಟ ಆಗಲ್ಲ ಸಾಂಬಾರ್. ಸೋ ಗುಡ್. ಮುದ್ದೆ ಕೆಲವರು ಬೇರೆ ಸ್ಟೈಲಲ್ಲಿ ತಿಂತಾರೆ, ನಾನು ಈ ಸ್ಟೈಲಲ್ಲಿ ತಿಂತೀನಿ. ಅದನ್ನ ಹೆಂಗೆ ತೆಗೆದು ಹಂಗೆಲ್ಲ ತಿನ್ನೋದಕ್ಕೆ ಪ್ರಾಕ್ಟೀಸ್ ಆಗಬೇಕು. ಹೆಂಗೆ ತೆಗಿಯೋದು ಮುದ್ದೆನ? ಓಕೆ, ಈ ಕೈನಲ್ಲಿ ಹೆಂಗೋ ತೆಗಿತಾರೆ. ಸಾಂಬಾರ್ ಹಾಕ್ಲಾ? ಆಲ್ ರೈಟ್. ನಮ್ಮಿಬ್ರು ಈ ಒಂದು ಯಮ್ಮಿ ಲಂಚ್ ಆದ್ಮೇಲೆ ನಿಮ್ನ ಆಮೇಲೆ ಭೇಟಿ ಆಗ್ತೀವಿ. ಹೆಲೋ, ನಮ್ದು ಊಟ ಆಯ್ತು. ಇದೀಗ ಅಪಾರ್ಟ್ಮೆಂಟ್ಸ್ ನೋಡೋದಕ್ಕೆ ಬಂದಿದ್ದೀವಿ. ಮಿಸ್ಟರ್ನ ಕರ್ಕೊಂಡು ಬಂದಿದ್ದೀನಿ ಇವತ್ತು, ಬಿಕಾಸ್ ಇಬ್ರು ಡೆಸಿಷನ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಲಾಸ್ಟ್ ಟೈಮ್ ಯಾವುದೂ ಸಿಗ್ಲಿಲ್ಲ. ಐ ಹೋಪ್ ಇವತ್ತಾದ್ರೂ ಸಿಗುತ್ತೆ. ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಗೋ. ಟಡಾ. ಹೆಲೋ ಹೆಲೋ ಹೆಲೋ, ಗನ್ಮನ್ಸು ಗೆದ್ದೋ ಕಳ್ಳ. ಲೆಟ್ಸ್ ಗೋ. ಬಂದಿರೋ ಅಪಾರ್ಟ್ಮೆಂಟ್ ನೋಡೋದಕ್ಕೆ ಈ ತರ ಇದೆ. ಇದೂ ಒಂಥರ ಹೋಟೆಲ್ ತರಾನೇ ಇದೆ ಅಲ್ಲ ಬೇಬಿ? ನಾವಿರೋದು ಹೋಟೆಲ್ ತರಾನೇ ಇದೆ ಮನೆ ಎಲ್ಲ. ಇದೂ ಹೋಟೆಲ್ ತರಾನೇ ಇದೆ. ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ. ಚೆನ್ನಾಗಿ ಮಾಡಿದಾರಲ್ಲ. ರಾಯಲ್ ಎಫೆಕ್ಟ್ ಕೊಡುತ್ತೆ, ಬಟ್ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಬೇಕು. ಇದು ಮೊದಲನೆಯ ಮನೆ. ಬೆಡ್ರೂಮ್ ದೊಡ್ಡದಿದೆ. ಆ್ಯಂಡ್ ಇಲ್ಲಿಗೆ ಒಂದು ಅಟ್ಯಾಚ್ ವಾರ್ಡ್ರೋಬ್ ಇದೆ, ವಿಚ್ ಇಸ್ ದೊಡ್ಡದಾಗಿದೆ. ಈ ವಾರ್ಡ್ರೋಬ್ ನಾವಿರೋದಕ್ಕಿಂತ ದೊಡ್ಡದಾಗಿದೆ ಅಷ್ಟೇ. ಆ್ಯಂಡ್ ಇಲ್ಲಿ ಬಾತ್ರೂಮ್. ಇದು ಅಡುಗೆ ರೂಮ್, ಆದರೆ ಚಿಕ್ಕದಿದೆ, ಇಷ್ಟು ಸಾಲಲ್ಲ. ಫ್ಯಾಮಿಲಿ ಎಲ್ಲ ದೊಡ್ಡದಾಗ್ತಾ ಹೋದಂಗೆ ಇದೆಲ್ಲ ಎಲ್ಲಿ ಸಾಲತ್ತೆ ಅಲ್ವಾ? ಇನ್ನಂತ ಮಗು ಆಗ್ತಾ ಇಲ್ಲ ಸದ್ಯಕ್ಕೆ. ಏನೇನೋ ಯೋಚನೆ ಬೇಡ. ನಮಗೆ ಫ್ರಿಜ್ ಓಪನ್ ಮಾಡೋಕ್ಕೂ ಬರಲ್ವಾ? ಓಹೋ, ದೊಡ್ಡದು ಕೊಟ್ಟವ್ರೆ. ಇದು ಒಂದು ಪುಟ್ಟ ಬಾತ್ರೂಮ್. ಇಲ್ಲಿ ಬಂದರೆ ಹಾಲ್ ಎಲ್ಲ ದೊಡ್ಡದಾಗಿದೆ. ಡೈನಿಂಗ್ ಟೇಬಲ್. ನಾನು ದೀಪು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಡೈನಿಂಗ್ ಟೇಬಲಲ್ಲಿ, ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇದೆ. ಆ್ಯಂಡ್ ಇದೇನೊಂದು ಬೆಡ್ರೂಮ್. ಫರ್ನಿಚರ್ ಕೆಲವೊಂದು ಹೊಸದು ಹಾಕ್ತಾ ಇದ್ದಾರೆ, ಕೆಲವೊಂದು ಹಳೇದು. ಬಟ್ ನನಗೆ ಈ ಥರದ್ದು ಇಷ್ಟ ದೀಪು. ಫರ್ನಿಚರ್ ನನಗೆ ನಾವು ಸ್ವಂತ ತಗೊಳ್ಳೋದಾದ್ರೆ ಈ ಥರದ ಡಿಸೈನಲ್ಲಿ ಬೇಕು. ಯು ಅಂಡರ್ಸ್ಟ್ಯಾಂಡ್ ವೈ ಅಲ್ಲ? ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಬಟ್ ಇದು ಬೇಡ. ಮತ್ತೆ ಹೋಟೆಲ್ ಸ್ಟೈಲ್ ಅಪಾರ್ಟ್ಮೆಂಟ್, ಬಟ್ ಇದು ತುಂಬ ಹೊಸದು ಅನ್ಸುತ್ತೆ. ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಕವರೆಲ್ಲ ಹಾಗೆ ಇದೆ. ಆ್ಯಂಡ್ ತುಂಬಾ ನೀಟಾಗಿ ಸುಂದರವಾಗಿದೆ. ಎಲ್ಲಿಂದ ಸಿಗುತ್ತೆ ಈ ಥರ ರಾಯಲ್ ಫರ್ನಿಚರ್ಸ್ ಎಲ್ಲ ಇವ್ರಿಗೆ? ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ. ಫರ್ನಿಚರ್ ಕವರೆಲ್ಲ ಹಾಗೆ ಇದೆ. ಇಲ್ಲಿ ಇದೊಂದು ಕಾಮನ್ ಅಲ್ವಾ, ಸಿಗರೇಟ್ ಎಳೆಯೋದು. ಎಲ್ಲಿ ನೋಡಿದ್ರು ಇದಿದ್ದೇ ಇರುತ್ತೆ. ಮನೆ ಒಳಗಡೆ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಮನೆ ಬಾಗಿಲು ಸಮೇತ ಚೆನ್ನಾಗಿದೆ. ದೀಪು, ಹಾಂ, ನೋಡಿ ಇಲ್ಲಿ ನೋಡಿ ಸೀಟ್ ಕವರ್ ಎಲ್ಲ ಹೊಸ್ತು. ಮೇಲೆ ಹೋಗ್ಬೇಕಾ? ಇದೇನಪ್ಪ ಈ ಥರ ಕನ್ಫ್ಯೂಸನ್. ಚೆನ್ನಾಗೈತಲ್ಲ. ಇದು ಮನೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಇದೆ. ಪುಟ್ಟು ಸೋಫಾ ಸೆಟ್ಟು, ಹಳೇದ ಇದು, ಚೆನ್ನಾಗಿದೆ, ಮುದ್ದಾಗಿದೆ. ಇದು ಡೈನಿಂಗ್ ಏರಿಯಾ. ಓಕೆ, ಏನು ಬಣ್ಣ ಅಪ್ಪ ಬಾತ್ರೂಮ್ದು, ಬಣ್ಣ ಬಣ್ಣದ ಲೋಕ. ಕಿಚನ್ ರಿಜೆಕ್ಟ್
ಕಿಚನ್ ಇಸ್ ವೆರಿ ಸ್ಮಾಲ್. ಇಲ್ಲಿ 2 ಜೋಡಿ 4 ಜನಕ್ಕೆ ಮಲಗ್ಬೋದು, 2 ಜೋಡಿ. ಅಲ್ಲಿ ಅಪ್ಪ ಅಮ್ಮ, ಇಲ್ಲಿ ಮಾಮ ಮಾಮಿ, ಅಥವಾ ಅಲ್ಲಿ ಅತ್ತೆ ಮಾವ, ಮಾಮ ಮಾಮಿ, ಅಪ್ಪ ಅಮ್ಮ ಎಲ್ಲರೂ ಮಲಗ್ಬೋದು. ಆಮೇಲೆ ಇದು ಯಾರೋ ಇದ್ರಲ್ಲ ಇದರಲ್ಲಿ ಬೆಡ್ ಎಲ್ಲ ನೋಡಿ, ನಂಗೆ ಬೇಡ, ಯಾರ್ಯಾರು ಇದ್ದಿದ್ದು ಮನೆ ಬೇಡ, ಇದು ಚಾನ್ಸೇ ಇಲ್ಲ. ಇನ್ನೊಂದು ಮನೆಗೆ ಬಂದಿದ್ದೀವಿ, ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. 2 ರೂಮಲ್ಲೂ 2 ಬೆಡ್ ಇದೆ ಆಯ್ತಾ. ಸೊ ಎಲ್ಲರಿಗೂ ಬಂದರೂ ಆರಾಮದಲ್ಲಿ ಆಗುತ್ತೆ. ಹೇಗಿದೆ ದೀಪು? ಓಕೆ, ಪರವಾಗಿಲ್ಲ. ಬಟ್ ಸ್ವಲ್ಪ ಹೊಸ ಲುಕ್ ಬರ್ತಾ ಇಲ್ಲ ಇಲ್ಲಿ. ಆಯ್ತು, ಹೊಸ್ತಿದ್ರು ಒಂಥರ ಇಷ್ಟ ಆಗ್ತಾ ಇಲ್ಲಲ್ಲ, ಒಂಥರ ಡಿಮ್ ಇದೆ ನೋಡಿ, ಅದು ಇಂಪಾರ್ಟೆಂಟ್. ನಮಗೆ ಬ್ರೈಟ್ನೆಸ್ ಬೇಕಲ್ವಾ. ಮನೆ ಡಿಮ್ ಇದೆ. ಒಂದು ನಿಮಿಷ, ಐ ಥಿಂಕ್ ವಾರ್ಡ್ರೋಬ್ ಅಲ್ಲಿ ಕಿಟಕಿನ ಕವರಪ್ ಆಗಿದೆ, ಹೋಗಿ ನೋಡಿ ಬೇಬಿ. ವಾರ್ಡ್ರೋಬ್ ಕಿಟಕಿನ ಐ ಥಿಂಕ್ ಇಲ್ವಾ, ಕಿಟಕಿ ಇಲ್ವಾ. 3ನೇ ಮನೆ ತುಂಬ ಅಗಲವಾಗಿ ಚೆನ್ನಾಗಿರುವಂಥ ಹಾಲ್ ಜೊತೆಗೆ ಎಲ್ಲ ಫೆಸಿಲಿಟೀಸ್ ಇದೆ. ಹೇಗಿದೆ ಬನ್ನಿ, ಸಾಕು ಇಲ್ಲೇನಾ ನೀವು ಸೆಟ್ಲಾ? ಆಬ್ವಿಯಸ್ಲಿ ಇದು ಏನು ಗೊತ್ತಾ, ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇಂದ ತಂದು ಹಾಕ್ತಾರೆ ಇವೆಲ್ಲ. ಹಾಂ, ನಮಗೆ ಯಾವ್ದಾದ್ರು ಐಟಮ್ಸ್ ಬೇಕಂದ್ರೆ ಹೊಸ ತಗೊಂಡ್ಬರ್ಬೇಕು. ಮನೆ ಎಲ್ಲ ನೋಡಿದ್ದಾಯ್ತು. ಇವತ್ತು ಯಾವ ಮನೆನೂ ಇಷ್ಟ ಆಗಿಲ್ಲ. ಒಂದೆಷ್ಟು ಮನೆ ನೋಡಿದ್ವಿ? 5 ಮನೆ ನೋಡಿದ್ವಿ. ಇವಾಗ ಎಲ್ಲಿ ಬಂದಿದ್ದೀವಿ? ಇವಾಗ ಫಿಲ್ಮ್ ನೋಡಕ್ ಬಂದಿದ್ದೀವಿ. RRR ಮೂವಿ. ಆ್ಯಂಡ್ ಮೂವಿ ಅಂದಮೇಲೆ ಏನಿರುತ್ತೆ, ಇದು ನಮ್ದು ಪಾಪ್ಕಾರ್ನ್ ಇದ್ದೇ ಇರುತ್ತೆ ಈ ಕಡೆ. ಇದು ಇದ್ರ ಜೊತೆ ಮೂವಿ ನೋಡೋಣ. ನಮ್ಮಿಬ್ರಿಗೆ ಕ್ಯಾರಮಲ್ ಫೇವರ್ ತುಂಬ ಇಷ್ಟ ಅಲ್ವಾ, ಚೀಸ್ ಇಷ್ಟ ಆಗಲ್ಲ, ಕ್ಯಾರಮಲ್. ಸೊ ಕ್ಯಾರಮಲ್ ಪಾಪ್ಕಾರ್ನ್ ಹೋಗೋಣ. ನಾಳೆ ಹೋಗ್ಲ ನನ್ನ ಮನೆ ನೋಡಕ್ಕೆ. ಮತ್ತೆ ಯಾವಾಗ? ನಾನು ಬರ್ತೀನಿ. ಸರಿ. ಬಂದಿರೋದು RRR ಮೂವಿ ನೋಡೋದಕ್ಕೆ. ಆದ್ರೆ ಮೂವಿ ಮುಂಚೆ ನಮಗೇನೆ ಸರ್ಪ್ರೈಸ್ ನೋಡಿ, ಯಾರ್ದು KGF ಚಾಪ್ಟರ್ 2 ಟೀಸರ್ ಹಾಕಿದ್ದಾರೆ. ಇದನ್ನ ನೋಡಿ ಎಷ್ಟು ಹೆಮ್ಮೆ ಆಯ್ತು ಅಂದ್ರೆ, ಕನ್ನಡ ಯಾವ ಲೆವೆಲ್ಗೆ ಇವಾಗ ರೀಚ್ ಆಗಿದೆ ನೋಡಿ. ದಟ್ ಈಸ್ ಕಮೆಂಡೇಬಲ್ ಅಲ್ವಾ, ಹೆಮ್ಮೆ ಅನ್ಸುತ್ತೆ. ನೀವು ನೋಡಿದ್ದೀರಾ RRR ಮೂವಿನ? ಹಾಗೆಯೇ ಎಷ್ಟು ಜನ KGF ಮೂವಿಗೆ ಕಾಯ್ತಾ ಇದ್ದೀರಾ ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಾ ವೇಟ್ ಮಾಡ್ತಾ ಇರ್ತೀನಿ. ನಾವಂತೂ ಕಾಯ್ತಾ ಇದ್ದೀವಿ KGF ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ, ವೆರಿ ಸೂನ್. ನಿಮ್ಗೊಂದು ವಿಷಯ ಗೊತ್ತಾ, ಫಸ್ಟ್ ಟೈಮ್ ನಾನು ತೆಲುಗು ಮೂವಿನ ಆನ್ ಸ್ಕ್ರೀನ್ ನೋಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಹಿಂದಿ ವರ್ಷನಲ್ಲಿ ನೋಡ್ತಾ ಇದ್ದೀನಿ. ಯಾಕೆ ನೋಡ್ತಾ ಇದ್ದೀನಿ ಹೇಳಿ? ಎಲ್ಲರಿಗೂ ಕ್ರೇಜ್ ಇದ್ದೇ ಇದೆ ರಾಜಮೌಳಿ ಸರ್ ಮೂವಿನ. ವಾವ್, ಹೆಂಗಿರುತ್ತೆ ನೋಡಬೇಕು, ತುಂಬ ವರ್ಷ ಆದಮೇಲೆ ಮತ್ತೆ ಒಂದು ಮೂವಿ ಬಂದಿದೆ ಅಂತ. ಕೆಲವೊಂದು ಸೀನ್ ಅನ್ರಿಯಲಿಸ್ಟಿಕ್ ಆಗಿದೆ, ಬಟ್ ಇಟ್ ಈಸ್ ಬ್ಯೂಟಿಫುಲ್. ಎಂಟೈರ್ ಮೂವಿ ತುಂಬಾ ಎಂಗೇಜಿಂಗ್ ಆಗಿದೆ. ವಿ ಲವ್ಡ್ ಇಟ್. ಮೂವಿ ಮುಗ್ದೇ ಹೋಯ್ತು, ಯಾರೂ ಇಲ್ಲ, ನಾವೇ ಲಾಸ್ಟ್ ಖಾಲಿ. ಹೋಗೋಣ ಬೇಗ. 10 ಗಂಟೆ ಆಗಿದೆ, ಮೂವಿ ಮುಗ್ದು ಹೋಯ್ತು. ಹೇಗಿತ್ತು ಮೂವಿ? ಸೂಪರ್ ಆಗಿದೆ. ಒಂದೇ ಒಂದು ಕ್ಷಣ ನಿಮಗೆ ಬೇಜಾರಾಗಲ್ಲ. ಹಾಡುಗಳು ತುಂಬಾ ಚೆನ್ನಾಗಿ, ಡೈರೆಕ್ಷನು, ಸಿನಿಮ್ಯಾಟೋಗ್ರಫಿ, ಅದ್ರ ಜೊತೆಗೆ ಆ್ಯಕ್ಟಿಂಗ್, ಓ ಮೈ ಗಾಡ್. ನನಗೆ ಇವತ್ತಿನ ತನಕ ತೆಲುಗು ಆ್ಯಕ್ಟರ್ಸ್ ಅಂದರೆ ಏನು, ಎಷ್ಟು ಚೆನ್ನಾಗಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಇವತ್ತಂತೂ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇಟ್ಸ್ ವೆರಿ ನೈಸ್. ಎವ್ರಿ ಆ್ಯಕ್ಟರ್ ಇಸ್ ಆ್ಯಕ್ಟರ್ ಅಲ್ವಾ. ಆಲಿಯಾ ಭಟ್ಗೆ ಇರೋದು ಇಷ್ಟೇ ರೋಲ್, ಬಟ್ ಆ ರೋಲಲ್ಲೂ ಕೂಡ ಅಟ್ರಾಕ್ಷನ್ ಇದೆಯಲ್ಲ, ತುಂಬ ಪವರ್ಫುಲ್ ಆಗಿದೆ ಮೂವಿ. ಒಂದಾದ್ಮೇಲೆ ಒಂದು ಏನು ಅಂತ ನನಗೆ ಗೊತ್ತಾಗಲ್ಲ ಅಲ್ಲ. ಕೆಲವೊಂದು ಫೈಟ್ ಸೀನ್ಸ್ಗೆ ಏನು ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಗೊತ್ತಾ. ರಾಜಮೌಳಿ ಅವರು ಅಂದರೆ ಏನು ಕಮ್ಮಿನಾ? ಬಾಹುಬಲಿ ಮಾಡಿದ್ದಾರೆ ಅಂದರೆ ಏನೋ ಒಂದು ಸ್ಪೆಷಲ್ ಇದೆ ಇರುತ್ತೆ. ಆ್ಯಕ್ಷನ್ ಸೀನ್ಸ್ ಎಲ್ಲ ಸಖತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಅಂದರೆ ಏನು ಯೂಶುವಲ್ ಆಗಿ ಸಖತ್ತಾಗಿದೆ. ಕರೆಕ್ಟ್. ನಾನು ಕೆಲವೊಂದು ಸೀನ್ಸ್ ನನಗೆ ನೋಡಕ್ ಆಗ್ತಾ ಇಲ್ಲ. ಇವ್ರಿಗೆ ಅಯ್ಯೋ ಅಯ್ಯೋ ಅಂತ ಹಿಂಗ್ ಮಾಡಿದ್ರೆ ಇವ್ರು ಸುಮ್ಮಿರು ಅಂತ ನಿದ್ದೆ ಬರ್ತಾ ಇದೆಯಾ? ಬಟ್ ಯಾ, ಇಟ್ಸ್ ವೆರಿ ಪವರ್ಫುಲ್. ಆಯ್ತಾ, ನೋಡಿ ಹೋಗೋಣ. ಭಯ ಆಗ್ಬಿಡ್ತು, ಯಾರೋ ಬಂದ್ರಂತ ನೋಡಿದ್ರೆ ನನ್ನ ಕೂದಲು. ಓಕೆ, ಇವತ್ತು ತುಂಬ ಚೆನ್ನಾಗಿ ಮಟನ್ ಮತ್ತು ಮುದ್ದೆ ಎಲ್ಲ ತಿಂದು ಬಂದ್ವಲ್ಲ. ಪಾಪ್ಕಾರ್ನ್ ತಗೊಂಡಿದ್ದು ಹಾಗೆ ಇದೆ, ಬಿಕಾಸ್ ತಿನ್ನೋದಕ್ಕಾಗಲಿಲ್ಲ. ಊಟ ಬೇಡ ಅಲ್ಲ ಬೇಬಿ, ಮನೆಗೆ ಹೋಗೋಣಲ್ಲ. ಐ ಥಿಂಕ್ ವಿ ಆರ್ ಫುಲ್. ಆ ಮುದ್ದೆ ಮಟನ್ ಸಾರೇ ಫುಲ್ ಇದೆ. ಆ್ಯಂಡ್ ಸ್ವಲ್ಪ ಪಾಪ್ಕಾರ್ನ್ ತಿಂದ್ವಿ. ಇವಾಗ ಮನೆಗೆ ಹೊಡ್ತಾ ಇದ್ದೀವಿ. ಐ ಹೋಪ್ ಈ ಒಂದು ಶಾರ್ಟ್ ವ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡಿದೆ, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೇ, ಹಾಗೆಯೇ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಮೂವಿ ಮುಂಚೆ ಯಾರ್ದು ನಮ್ಮ KGF ಅದನ್ನ ಹಾಕಿದ್ರು ಗೊತ್ತಾ? ಏನು ಪವರ್. KGF ಟೀಸರ್ ಹಾಕಿದ್ದಾರೆ. ಎಲ್ಲಿ ಹೊರದೇಶದಲ್ಲಿ ಎಲ್ಲ ಕಡೆ ಟೀಸರ್ ಹಾಕಿದ್ದಾರೆ. ಅಂದರೆ ಕನ್ನಡದ ಪವರ್ ಒಂದು ಲೆವೆಲ್ ಅಲ್ಲ 10 ಲೆವೆಲ್ ಮೇಲೇನೆ ಹೋಗಿದೆ ಇವಾಗ. ಎನಿವೇಸ್, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.